ಮಂಗಳೂರಿನ ಕದ್ರಿ ಚಿನ್ಮಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಭತ್ತದ ಕೃಷಿಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ಪಾಲಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುತ್ತಿಗೆಗುತ್ತು ಕಡಂದಲೆ ಪರಾಡಿಯಲ್ಲಿ ನಡೆಯಿತು. ಗುತ್ತಿನ ಯಜಮಾನ ಕೆಪಿ ಸಂತೋಷ್ ಕುಮಾರ್ ಎಂ ಪ್ರಾತ್ಯಕ್ಷಿಕೆಗೆ ಚಾಲನೆಯನ್ನ ನೀಡಿ ಮಾತನಾಡಿ, ನಮ್ಮ ಗುತ್ತಿಗೆ ಸೇರಿದ ಸುಮಾರು 60 ಎಕರೆ ಜಾಗದಲ್ಲಿ ಕೃಷಿ ಚಟುವಟಿಕೆ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿ ವರ್ಷವೂ ಭತ್ತದ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ. ವರ್ಷಕ್ಕೆ 3 ಬಾರಿ ಭತ್ತದ ಬೆಳೆ ಬೆಳೆಯುತ್ತೇವೆ. ಹೆಚ್ಚಿನ ಕಡೆ ತೋಟಗಾರಿಕೆ ಬೆಳೆಗೆ ಆದ್ಯತೆಯನ್ನ ನೀಡಲಾಗುತ್ತಿದ್ದರೂ ನಾವು ಭತ್ತಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಕೃಷಿಕರೆನ್ನುವ ಹೆಸರು ಪಡೆದಿದ್ದೇವೆ. 100ಕ್ಕೂ ಅಧಿಕ ಕೃಷಿ ಕಾರ್ಮಿಕರಿಗೆ ದುಡಿಮೆಯ ಅವಕಾಶವನ್ನ ನೀಡಿದ್ದೇವೆ. ನಗರದಲ್ಲಿ ಬೆಳೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಅವಕಾಶ ದೊರೆತಿರುವುದು ಸಂತಸ ನೀಡಿದೆ ಎಂದರು. ಕೆಎಂಎಫ್ ನಿರ್ದೇಶಕ ಕೆಪಿ ಸುಚರಿತಾ ಶೆಟ್ಟಿಯವರು ಮಾತನಾಡಿ, ಪುತ್ತಿಗೆಗುತ್ತು ಕಡಂದಲೆ ಪರಾಡಿಕೂಡು ಕುಟುಂಬ ದೈವ ಹಾಗೂ ಕೃಷಿಗೆ ಹೆಚ್ಚಿನ ಮಹತ್ವವನ್ನ ನೀಡಿ ಬೆಳೆಯುತ್ತಿರುವ ಪ್ರತಿಷ್ಠಿತ ಮನೆತನ ಎಂದರು. ಭವಿಷ್ಯದ ಮಕ್ಕಳು ಕೂಡ ಇವತ್ತೇನು ಪ್ರೌಢಶಾಲೆ ಅಥವಾ ಹೈಸ್ಕೂಲಿಗೆ ಹೋಗುವಂಥದ್ದು ಅಥವಾ PUC ಡಿಗ್ರಿಗೆ ಹೋಗುವಂಥ ವಿದ್ಯಾರ್ಥಿನಿಯರು ಕೂಡ ಕೃಷಿಯಲ್ಲೇ ಬದುಕನ್ನು ಕಟ್ಟಬೇಕು. ತಮ್ಮ ಹಿರಿಯರ ಕೃಷಿ ಪರಂಪರೆಯಲ್ಲಿ ಈ ಆಧುನಿಕ ಕಾಲದಲ್ಲಿ ಆಸಕ್ತಿಯನ್ನು ಉಳಿಸಿ ಪ್ರಕೃತಿಯನ್ನು ಸಮೃದ್ಧವಾದ ಗದ್ದೆಗಳನ್ನು ಉಳಿಸಿ ಕೃಷಿಯಿಂದ ಆಹಾರೋತ್ಪಾದನೆಯನ್ನು ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಅದಕ್ಕೆ ಸಣ್ಣ ಪ್ರಾಯದಲ್ಲಿ ಶಿಕ್ಷಣದ ಹಂತದಲ್ಲಿ ಆಸಕ್ತಿ ವಹಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮಂಗಳೂರಿನ ಒಂದು ಪ್ರಸಿದ್ಧ ಚಿನ್ಮಯಿ ವಿದ್ಯಾಸಂಸ್ಥೆಯ ಪ್ರೌಢಶಾಲೆಯ ಮಕ್ಕಳು ಇವತ್ತು ಈ ಒಂದು ಗದ್ದೆ ನಾಟಿಯಲ್ಲಿ ಹೆಣ್ಮಕ್ಕಳೊಂದಿಗೆ ಕೂಲಿ ಕಾರ್ಮಿಕರೊಂದಿಗೆ ಸೇರಿಕೊಳ್ತಾರೆ. ಬಹುಶಃ ಅವರು ಕೂಡ ಇಡೀ ದಿವಸ ಇಲ್ಲಿ ಈ ಒಂದು ಕೃಷಿಯ ಪಾಠವನ್ನು ಕೇಳುವ ಮೂಲಕ ಅವರು ಕೂಡ ಇಂಥ ಹಳ್ಳಿಯ ಬದುಕಿನ ನಿಜ ಅನುಭವವನ್ನು ಪಡ್ಕೊಳ್ಳುವುದಕ್ಕೆ ಪ್ರಾಯ ಆಗ್ತದೆ. ಬಹುಶಃ ಅದು ಕೂಡ ನಮ್ಮ ಒಂದು ವಿಶೇಷವಾದಂಥ ಒಂದು ಸಂತೋಷ್ ಶೆಟ್ಟರವರ ಒಂದು ವಿಶೇಷವಾದ ಮಣ್ಣನ್ನು, ನೆಲವನ್ನು, ಜಲವನ್ನು ಉಳಿಸುವ ಕೆಲಸವನ್ನು ಕೂಡ ಮಾಡುವುದರೊಂದಿಗೆ ಬಹುಶಃ ತುಳುನಾಡಿನ ಈ ಜಾಗದಲ್ಲಿ ಇವತ್ತಿರುವಂಥ ನೀರು ಏನು ಮಳೆಗಾಲದ ನೀರು ಭೂಮಿಯೊಳಗೆ ಹೋಗುವುದು ಕೂಡ ಇಲ್ಲಿ ವಿಶೇಷವಾಗಿ ಒಂದು ರೀತಿಯ ಮಳೆ ನೀರು ಇಂಗುವಂಥ ಒಂದು ಪ್ರಕೃತಿ ಸಮೃದ್ಧವಾದ ಭೂಮಿ ಇದು. ಬಹುಶಃ 100 ಎಕರೆ ಜಾಗದಲ್ಲಿ ಈ ಭೂಮಿಯ ಕೆಳಗೆ ಹೋದಂಥ ನೀರು ಜನರಿಗೆ ಸಹಾಯ ಮಾಡ್ತದೆ. ಬದುಕು ಕಟ್ಟುವುದಕ್ಕೆ ಪೂರಕವಾಗಿ ಆ ನೀರು ಕೂಡ ಉಳಿಯುತ್ತದೆ. ಬಹುಶಃ ಇಂಥ ಏನು ಕೃಷಿ ಸಾಗುವಳಿಗಳು ಕೂಡ ಅದಕ್ಕೆ ಪೂರಕವಾಗಿರ್ತದೆ. ಬಹುಶಃ ಇದರಲ್ಲಿ ಎಲ್ಲ ರೀತಿಯ ನಮ್ಮ ಮಣ್ಣಿನ ಸತ್ವ, ನಮ್ಮ ಮಣ್ಣಿನ ಸೊಗಸು, ನಮ್ಮ ಸಮುದಾಯದ ಬದುಕಿನ ಹಿನ್ನೆಲೆ, ಅದರೊಟ್ಟಿಗೆ ಕಾಯಕ ಸಂಸ್ಕೃತಿ, ಅದರೊಟ್ಟಿಗೆ ಎಲ್ಲ ರೀತಿಯ ಜೀವನ ಅಚ್ಚುಕಟ್ಟಾಗಿ ಕಡಂದಲೆ ಪರಾರಿಯಲ್ಲಿ ಮಾಡ್ತಾ ಇದ್ದೇವೆ. ವರ್ಷದಲ್ಲಿ 2 ದಿನ ಇದನ್ನು ಮಾಡುವ ಮೂಲಕ 2 ಬೆಳೆಗಳು ಕೂಡ ಸಮೃದ್ಧವಾಗಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಇದರಲ್ಲಿ 2 ಬೆಳೆಯನ್ನು ಮಾಡ್ತೇವೆ. ಸಮೃದ್ಧವಾದ ಬೆಳೆ ಕೂಡ ಈ ಕಂಬಳ ಗದ್ದೆಯಲ್ಲಿ ಬರ್ತದೆ. ಯಾಕಂತೇಳಿದ್ರೆ ಇಲ್ಲಿ ಸಹಸ್ರಾರು ಜನ ಇದೇ ಗದ್ದೆಯಲ್ಲಿ ಕೃಷಿಯೊಂದಿಗೆ ನಲಿದಾಡಿದಂಥ ಪೂರ್ವ ಇತಿಹಾಸ ಇರೋದರಿಂದ ಎಲ್ಲರ ಒಂದು ರೀತಿಯ ಆ ಒಂದು ಚರಿತ್ರೆ ಈ ಗದ್ದೆಯ ಮಧ್ಯೆ ಇದೆ. ಅದರೊಟ್ಟಿಗೆ ನಮ್ಮ ಪರಾರಿ ಕುಟುಂಬದ ಹಿನ್ನೆಲೆಯ ಸಂಸ್ಕೃತಿ ಇದೆ. ಬಹುಶಃ ಅಂಥ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಈ ಗದ್ದೆಯ ಸಾಗುವಳಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದಕ್ಕೆ ನಮ್ಮ ದೈವ ದೇವರುಗಳ ಇಲ್ಲಿ ನೆಲೆನಿಂತಿರುವ ದೈವ ದೇವರುಗಳು ಪುತ್ತಿಗೆಯ ಸೋಮನಾಥ ದೇವರು, ಕಡಂದಲೆಯ ಸುಬ್ರಹ್ಮಣ್ಯ, ಹಾಗೆ ಎಲ್ಲ ದೇವರುಗಳ ಆಶೀರ್ವಾದವೂ ಕೂಡ ಇದಕ್ಕೆ ಇದೆ. ಅದರೊಟ್ಟಿಗೆ ಕಡಂದಲೆಯ ಸಮುದಾಯದಲ್ಲಿ ಈ ಒಂದು ಪರಾರಿ ಮನೆತನಕ್ಕೆ ಕೃಷಿ ಮತ್ತು ಆಧ್ಯಾತ್ಮಿಕವಾದಂಥ ಆ ದೈವಾರಾಧನೆಯಲ್ಲಿ ವಿಶೇಷವಾದಂಥ ಒಂದು ಇತಿಹಾಸವಿದೆ. ಅದನ್ನು ಉಳಿಸುವ ಕೆಲಸವನ್ನು ಕೂಡ ಮಾಡ್ತೇವೆ. ಬಹುಶಃ ಈ ಒಂದು ಕೆಲಸ ಕಾರ್ಯಗಳಿಂದ ಕಾಯಕ ಸಂಸ್ಕೃತಿ ಉಳಿಬೇಕು. ಇಂಥ ಕುಟುಂಬಗಳ ಆ ಕೃಷಿಯ ಹಿನ್ನೆಲೆಗಳು, ಪಶು ಸಂಪತ್ತಿನ ಹಿನ್ನೆಲೆಗಳು ಅದು. ಶಾಲೆಯ ವತಿಯಿಂದ ಕೆಪಿ ಸಂತೋಷ್ ಕುಮಾರ್ ಎಂ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಭಟ್, ಶಿಕ್ಷಕಿಯರಾದ ಶೋಭಾ ಭಟ್, ಜಯಲಕ್ಷ್ಮಿ, ವನಚ, ವಿದ್ಯಾರ್ಥಿ ಪೋಷಕರಾದ ರಾಕೇಶ್ ಕುಮಾರ್, ದಿವ್ಯಶ್ರೀ, ರಾಕೇಶ್ ಉಪಸ್ಥಿತರಿದ್ದರು. 38 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಟ್ಯವನ್ನ ಮಾಡಿದ್ರು. 100 ಅಧಿಕ ಕೃಷಿ ಕಾರ್ಮಿಕರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.